ಬಜೆಟ್ನಲ್ಲೂ ಪತ್ರಕರ್ತರಿಗೆ ವಿಶೇಷ ಅನುದಾನ ಮೀಸಲಿಡಬೇಕು. ಟಿಎಸ್ ಕೃಷ್ಣಮೂರ್ತಿ. ಪತ್ರಕರ್ತರ ಚುನಾಯಿತ ಪ್ರತಿನಿಧಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಕೊರಟಗೆರೆ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಕಾರ್ಯಕ್ರಮ. ಪತ್ರಕರ್ತರಿಗೆ ಸರ್ಕಾರ ಸವಲತ್ತು ನೀಡಬೇಕು, ಬಜೆಟ್ನಲ್ಲಿ ವಿಶೇಷ ಅನುದಾನ ಘೋಷಿಸಬೇಕು ಎಂದು ಒತ್ತಾಯ. ಕೊರಟಗೆರೆ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಚುನಾಯಿತ ಪ್ರತಿನಿಧಿಗಳಿಗೆ ಅದ್ಧೂರಿಯಿಂದ ಕೊರಟಗೆರೆಯ ಕಾರ್ಯನಿರತ ಪತ್ರಕರ್ತ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷೆ ಕಾವ್ಯ ರಮೇಶ್, ಪತ್ರಕರ್ತರು ಪ್ರಜಾಪ್ರಭುತ್ವದ 4ನೇ ಅಂಗವಾಗಿದ್ದು ಅವರ ಸಂಘಟನೆ ಅವಶ್ಯಕವಾಗಿದೆ. ಸಮಾಜದ ಒಳಿತಿಗೆ ಶ್ರಮಿಸುವ ಮಾಧ್ಯಮದವರಿಗೆ ಅಗತ್ಯ ರೀತಿಯ ಸೌಕರ್ಯ ಮತ್ತು ಸವಲತ್ತುಗಳನ್ನು ನೀಡುವುದು ಸರ್ಕಾರಗಳ ಕರ್ತವ್ಯವಾಗಿದೆ. ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಯಾವುದೇ ಸಂಬಳ ಇರುವುದಿಲ್ಲ. ಆದ್ದರಿಂದ ಸರ್ಕಾರ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಸೇರಬೇಕಾದ ಸವಲತ್ತುಗಳನ್ನು ಆದಷ್ಟು ಬೇಗ ನೀಡಲಿ ಎಂಬುದೇ ನಮ್ಮ ಆಶಯ ಎಂದರು. ನಿರ್ದೇಶಕರಾಗಿ ಆಯ್ಕೆಯಾಗಿರುವ ವಿಜೇತರಾಗಿರುವ ಟಿಎಸ್ ಕೃಷ್ಣಮೂರ್ತಿ ಮಾತನಾಡಿ, ಈ ಬಾರಿಯ ಜಿಲ್ಲಾ ಪತ್ರಕರ್ತರ ಚುನಾವಣೆಯಲ್ಲಿ ಅತಿ ಹೆಚ್ಚು ಗ್ರಾಮೀಣ ಭಾಗದ ಪತ್ರಕರ್ತರು ವಿಜೇತರಾಗಿದ್ದಾರೆ. ಇದು ಒಳ್ಳೆಯ ವಿಷಯವೇ. ಎಲ್ಲ ಗ್ರಾಮೀಣ ಪತ್ರಕರ್ತರಿಗೆ ಸರ್ಕಾರ ಹಾಗೂ ಅಧಿಕಾರಿಗಳಿಂದ ಸಲ್ಲಬೇಕಾಗಿರುವ ಸೌಕರ್ಯಗಳನ್ನು ಒದಗಿಸುವಲ್ಲಿ ಈ ಬಾರಿ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮೀರಿ ಪ್ರಯತ್ನಿಸುತ್ತೇವೆ. ಹಾಗಾಗಿ ಪ್ರತಿ ಬಜೆಟ್ನಲ್ಲಿಯೂ ಸರ್ಕಾರ ಪತ್ರಕರ್ತರಿಗೆ ಪ್ರತ್ಯೇಕ ಬಜೆಟ್ ಘೋಷಣೆ ಮಾಡಬೇಕು. ಪಟ್ಟಣ ಪಂಚಾಯತ್, ಗ್ರಾಮ ಪಂಚಾಯಿತಿಗಳಲ್ಲಿ ಸಿಗುವ ವಿಶೇಷ ಅನುದಾನದಲ್ಲಿ ಪತ್ರಕರ್ತರಿಗೂ ಮೀಸಲಿಡಬೇಕು ಎಂದು ತಿಳಿಸಿದರು. ತಾಲೂಕು ಪತ್ರಕರ್ತರ ಅಧ್ಯಕ್ಷ ಪುರುಷೋತ್ತಮ್ ಮಾತನಾಡಿ, ನಮ್ಮ ತಾಲೂಕಿನ ಪತ್ರಕರ್ತರಲ್ಲಿ ಒಗ್ಗಟ್ಟಿನ ಬಲವಿದೆ. ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡರೂ ಒಗ್ಗಟ್ಟಿನಿಂದ ತೆಗೆದುಕೊಳ್ಳುತ್ತೇವೆ. ಪತ್ರಿಕೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನಮ್ಮ ತಾಲೂಕಿನ ಪತ್ರಕರ್ತರು ಅವರದ್ದೇ ಆದ ಪ್ರತ್ಯೇಕ ವೃತ್ತಿಯ ಜೊತೆಗೆ ಸಾಮಾಜಿಕ ಧಾರ್ಮಿಕ ಸೇವೆಗಳನ್ನು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅದೇ ರೀತಿ ಈ ಬಾರಿಯ ಚುನಾವಣೆಯಲ್ಲಿ ಒಗ್ಗಟ್ಟಿನ ಬಲವನ್ನು ತೋರಿಸಿದ್ದೇವೆ. ರಾಜ್ಯ ಹಾಗೂ ಜಿಲ್ಲಾ ಪತ್ರಕರ್ತರ ಸಂಘಟನೆಯ ಬಲದೊಂದಿಗೆ ನಮ್ಮ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಸಿಗುವ ಸೌಲಭ್ಯಗಳನ್ನು ಒದಗಿಸುವಲ್ಲಿ ನನ್ನ ಎಲ್ಲ ಪ್ರಯತ್ನವನ್ನು ಮಾಡುತ್ತೇನೆ ಎಂದು ತಿಳಿಸಿದರು. ಸಂತೋಷ. ಆಮೇಲೆ ಗೆದ್ದ ಮೇಲೆ ರಿಸಲ್ಟ್ ಬಂದಾಗಲೂ ಭಾಳ ಸಂತೋಷ. ನಮ್ಮ ಒಂದು ತಾಲ್ಲೂಕಿನಿಂದ 4 ಜನ ಪ್ರತಿನಿಧಿಗಳು ಆಯ್ಕೆಯಾಗಿದ್ದಾರಲ್ಲ ಅನ್ನೋ ಒಂದು ಇದಕ್ಕೆ ಈ ನಮ್ಮ ಒಂದು ಅಧ್ಯಕ್ಷರ ಒಂದು ಇದ್ರ ಮೇಲೆಗೆ ವ್ಯವಸ್ಥೆ ಮೇಲೆಗೆ 4 ಜನ ಆಯ್ಕೆ ಮಾಡಿರ್ತಕ್ಕಂಥದ್ದು ಇವರಿಗೆ ತರಬೇಕಾದಂಥ ಒಂದು ಸನ್ಮಾನ ಸಲ್ಲಿಕೆ ಇವತ್ತಿನ. ಯಾಕೆಂದ್ರೆ ಅವ್ರ ಫೀಲ್ಡಲ್ಲಿ ನಮ್ಮ ಒಂದು ಕೊರಟಗೆರೆ ತಾಲೂಕಿಗೆ 4 ಜನ ನಾವು ಪ್ರತಿನಿಧಿಗಳು ಜಿಲ್ಲೆವಾರಿಗೆ, ಅದು ತಾಲೂಕು ಜಿಲ್ಲೆ ಇದಕ್ಕೆ ಆಯ್ಕೆ ಆಗಿದ್ದಾರೆ ಅಂತ ಆದ್ರಿಂದ ನಮ್ಮ ನಾನೊಂದೇನೇ ಕಲ್ಯಾಣ ನಿಧಿ ಅಂತ ಪುಸ್ತಕ ಕರೀಬೋದು. ದಯವಿಟ್ಟು ಮಾಡಿ ನಮ್ಗೆ ಎಲ್ಲರೂ ಅನುಕೂಲ ಮಾಡ್ಕೊಳ್ಬೋದು. ನಾನು ಇದ್ದಿರೋದ್ರಿಂದ ನನ್ನ ತಾಲೂಕಿನ ಕೇಳ್ಕೊಂತ ಇದ್ದೀನಿ. ಕಲ್ಯಾಣ ನಿಧಿ ಅಂತ ತೆಗಿಬೋದು. ಪಟ್ಟಣ ಪಂಚಾಯತ್ 10-20 ಲಕ್ಷ ಮ್ಯಾಚ್ ಸಿಗುತ್ತೆ. ಅದು ನಾನು ದಯಮಾಡಿ ಅದನ್ನು ಮಾಡಿಕೊಟ್ಟರೆ ನಮ್ಮ ಎಲ್ಲರಿಗೂ ಆರೋಗ್ಯ ಕಾರ್ಡ್ ಮತ್ತೊಂದು ಎಲ್ಲ ದಯಮಾಡಿ ಇದ್ರ ಬಗ್ಗೆ ಗಮನ ಹರಿಸಿ ನಮಗೆಲ್ಲ ಅನುಕೂಲ ಮಾಡ್ಕೊಳ್ಬೇಕಂತ. ಮತ್ತು ನಾನು ಜಿಲ್ಲೆಗೆ ಕಾರಣ ಆದಂಥ ನಮ್ಮ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು, ಹಿರಿಯರು ಎಲ್ಲರಿಗೂ ಅಂತ ನಮ್ಮ ಅಧ್ಯಕ್ಷರು ಇದು ಮಾಡ್ಕೊಂಡ್ರು, ಅಭಿಪ್ರಾಯ ಕೊಟ್ಟು ಇದು ಮಾಡಿದ್ರು. ಆದರೆ ನಮಗೆ ಸನ್ಮಾನ ಕಾರ್ಯಕ್ರಮ ಅನ್ನೋದ್ಕಿಂತ ನಮ್ಮ ಅಧ್ಯಕ್ಷರು ಒಟ್ಟೊಟ್ಟಿಗೆ ನಮ್ಮನ್ನೆಲ್ಲ ಒಟ್ಟಿಗೆ ಕರ್ಕೊಂಡು ಹೋಗಿದ್ದು ಮತ್ತು ನಮ್ಮ ಒಗ್ಗಟ್ಟಿನ ಪ್ರದರ್ಶನ ಇವತ್ತು ನಮ್ಮ 4 ಜನ ಎಲ್ಲೋ ಒಂದ್ ಕಡೆ ತಡ ಸೇರಕ್ಕೊಂದು ಕಾರಣ ಅಂತ ಹೇಳ್ಬೋದು. ಹೆಮ್ಮೆಯಿಂದ ನಮ್ಮ ಒಗ್ಗಟ್ಟು ಇಡೀ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಲ್ಲೂ ಮತ್ತು ಕೊರಟಗೆರೆ ಒಂದಾಗವರೆಗೂ ಅವ್ರನ್ನ ಜಗ್ಗಕ್ಕಣ ನಮ್ಮಕ್ಕೆ ಬಂದು ಇದಕ್ಕೆ ಹಿರಿಯರ ಸಹಕಾರ ಮತ್ತು ಕಿರಿಯರು ಹುಡುಗರ ತಾಳ್ಮೆ ಎರಡು ಒಟ್ಟಾಗಿ ನಮ್ಮ ಇಡೀ ನಮ್ಮ ಕೊರಟಗೆರೆ ತಾಲೂಕು 28 ಜನ ಎಲ್ಲ ಕಡೆನೂ 2-3 ಭಾಗಗಳಾಗವೆ. ಎಲ್ಲ ತಾಲೂಕು ನೋಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಅಧ್ಯಕ್ಷರು ಎಲ್ಲೋ ಒಂದ್ ಕಡೆ ಹಿರಿಯರನ್ನ ಮತ್ತೆ ಕಿರಿಯರನ್ನ ಇಬ್ಬರನ್ನೂ ಓಲೈಸ್ಕೊಂಡು ಇದು ಮಾಡ್ತಿರೋದ್ರಿಂದ ಈ ಸಂಘ ಬಲಿಷ್ಠವಾಗೈತೆ ಅಂತಲೇ ಹೇಳ್ಬೇಕಾಗಿದೆ. ಈ ಬಲಿಷ್ಠತೆಗೆ ನಮ್ಮ ಗೆಲುವು ಮತ್ತು ನಾವು ಗೆದ್ದೀಚೆ ಬರೋಕ್ಕೆ ಇಷ್ಟೆಲ್ಲ ಕಾರಣ ಅಂತ ಹೇಳ್ಬೇಕಾಗಿದೆ. ಈ ಸತಿ ಚುನಾವಣೆ ಸಾಕಷ್ಟು ಖುಷಿಯನ್ನು ಸಾಕಷ್ಟು
ಚಾಲೆಂಜ್ ಆಯಿತು. ಮತ್ತು ಇಡೀ ಜಿಲ್ಲೆಯಲ್ಲಿ ಕಳೆದ ಬಾರಿ ನಡೆದಿರಲಿಲ್ಲ, ಅದಕ್ಕೆ ಹಿಂದೆ ನಡೆದಿರಲಿಲ್ಲ. ಈ ಸರಿ ಭಾರಿ ಪೈಪೋಟಿ ನಡೆದಿತ್ತು. ಅದರಲ್ಲಿ ನಾವು 4 ಜನ ಕೊರಟಗೆರೆಯವರು ನಿಂತ್ಕೊಂಡಿದ್ವಿ. 4 ಜನ ಗೆದ್ದಿರೋದು ಕೆಲವೊಂದು ಕಡೆ ಜಿಲ್ಲಾ ಸಂಘಕ್ಕೆ ಕೊರಟಗೆರೆ ತಾಲೂಕಿಗೆ ಒಂದು ಬಲ ಅಂತ ಹೇಳ್ಬೋದು. ಅದಕ್ಕೆ ಸಹಕಾರ ಕೊಟ್ಟಂತಹ ಎಲ್ಲ ಪತ್ರಕರ್ತರಿಗೆ, ಕೊರಟಗೆರೆ ಪತ್ರಕರ್ತರಿಗೆ ಸೇರಿದಂತೆ ಎಲ್ಲರಿಗೂ ಒಂದು ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಗ್ರಾಮೀಣ ಪತ್ರಕರ್ತರಿಗೆ ನಾವು ಏನು ಓಟ್ ಕೇಳೋದಂಥ ಸಂದರ್ಭದಲ್ಲಿ ಎಲ್ಲರಿಗೂ 1-to-1 ಅಪ್ರೋಚ್ ಆದ್ವಿ. ಆ ಸಂದರ್ಭದಲ್ಲಿ ಏನು ಅವರ ಕಷ್ಟಗಳಾಗಿರ್ಬೋದು, ಆಮೇಲೆ ಬೇಡಿಕೆಗಳಾಗಿರ್ಬೋದು ಎಲ್ಲ ಒಂದು ತಿಳಿಯುವಂತಹ ಅರಿವಾಗಿದೆ. ಅದನ್ನ ಈ ಹಂತದಲ್ಲಿ ಮುಂದೆ ಆ ಒಂದು ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲ ಏನು ಈಗ ಯೂತ್ ಟೀಮ್ ಇದೆ ಒಂದು ಪತ್ರಕರ್ತರ ಸಂಘಕ್ಕೆ, ಅವರೆಲ್ಲ ಸೇರಿ ಕುತ್ಕೊಂಡು ಬಗೆಹರಿಸಿಕೊಂಡು ನೆಕ್ಸ್ಟ್ ಗ್ರಾಮೀಣ ಮಟ್ಟದ ಪತ್ರಕರ್ತರಿಗೆ ಎಲ್ಲ ರೀತಿಯ ಸೌಲಭ್ಯ ಮತ್ತು ಅವ್ರಿಗೆ ಬೇಕಾಗಿರುವಂತಹ ಸೌಲಭ್ಯಗಳನ್ನ ಒದಗಿಸಬೇಕಾಗುವಂಥ ರಾಜ್ಯ ಮಟ್ಟಕ್ಕೂ ಸಹ ಒಂದು ಈ ಸಮಸ್ಯೆಗಳನ್ನ ತಿಳಿಸಿ ಅವರ ಒಂದು ಸಮಸ್ಯೆನ ಬಗೆಹರಿಸಬೇಕು ಅನ್ನುವಂಥದ್ದು ನಮ್ಮ ಎಲ್ಲ ಉದ್ದೇಶದ ಒಂದು ಆಸೆ ಆಗಿದೆ. ತುಂಬ ವಿಚಾರದಿಂದ ಆಯ್ತಪ್ಪ ಮೀಟಿಂಗ್ ಕಾಲ್ ಮಾಡ್ತೀವಿ ಮಾಡೋದು ಮೀಟಿಂಗೆಲ್ಲ ಚರ್ಚೆ ಆಗಿದೆ. ಇದನ್ನು ಕಳಿಸ್ಕೊಟ್ಟಾದ್ಮೇಲೆ ನಮ್ಮ ತಾಲೂಕಿನ ಪತ್ರಕರ್ತರು 22 ದಿನ ಕೂಡ ಯಾವುದೇ ತಾಲೂಕು ಫೋನ್ ಮಾಡಿದ್ರೆ ಕೂಡ ನಮ್ಮ ತಾಲೂಕು ಪತ್ರಕರ್ತರು ನಮ್ಮ ಇಬ್ಬರಿಗೆ ಓಟ್ ಹಾಕಿ, ನಮ್ಮಿಬ್ಬರಿಗೆ ಓಟ್ ಹಾಕಿ, ಜೊತೆಗೆ ಇನ್ನೂ ಇದ್ದಾರೆ ಅವ್ರಿಗೂ ಕೂಡ ಓಟ್ ಹಾಕಿ, ವಿಶ್ವೇಶ್ವರ ಕೃಷ್ಣ ಮುಖ ಇದ್ದಾರೆ 4 ಜನಕ್ಕೆ ಓಟ್ ಹಾಕಿದ್ರು ನಾವು 22 ಜನ ತಂದು ಹಾಕ್ತೀವಿ ನಮ್ಮ ಇಂಥವ್ರು ನಿಮ್ಮ ಅಭಿಮಾನ ಎಂದು ಬೆಳೆದಿಲ್ಲ. ನೀವು ಉಳಿಸ್ಕೊಳ್ತೀವಿ, ನಿಮ್ಮ ಭರವಸೆನ ನೀವು ಇಟ್ಟಿರೋ ಭರವಸೆನ ನಿಜವೂ ಉಳಿಸ್ಕೊಳ್ತೀವಿ. ಅಲ್ಲಿ ಜಿಲ್ಲೆಯಲ್ಲಿ ನಮ್ಮ ಕೊರಟಗೆರೆ ಸಂಘ ಇರೋ ಥರನೇ ಜಿಲ್ಲೆಯಲ್ಲೂ ಕೂಡ ಇರುವಾಗ ನಾವು ನೋಡ್ಕೊತೀವಿ. ಅದೇ ರೀತಿ ನಿಮ್ಮ ಎಕ್ಸ್ಪೋರ್ಟ್ ಅದನ್ನು ಕೆಲಸ ಖಂಡಿತ ನಾನು ಮಾಡ್ತೀನಿ. ಅಲ್ಲಿ ಕೂಡ ಆಗುವ ವಿಚಾರ ಕೂಡ ಕೊಡೋದು ಹೇಳಿದ್ದೀನಿ. ಪತ್ರಕರ್ತರ ಗ್ರಾಮೀಣ ಪತ್ರಕರ್ತರಿಗೆ ಕೆಲಸ ಮಾಡಿದರೆ ನಿಮ್ಮ ಜೊತೆ ಹೋಗ್ತೀವಿ. ಇಲ್ಲಾಂದರೆ ನಾವು ಈಗ ಹೇಳ್ತೀವಿ ಖಂಡಿತ ಮನೆ ಮಕ್ಕಳು ಪರವಾಗಿ ಕೆಲಸ ಮಾಡಿ. ಮತ್ತು ಅಧ್ಯಕ್ಷರು ತಾಲೂಕು ಸಂಘ ಈ ತುಮಕೂರು ಜಿಲ್ಲೆಗೆ ಮಾತ್ರ 10 ತಾಲೂಕುಗಳು ಕೂಡ ತಾಲೂಕಿದ್ದು ಸಂಘ ಮೇಲೇಡಿ ಸಮೇತ ನಮಗೆ ದುಡ್ಡು ಆಗಿರೋದು ಒನ್ ಟೈಮ್ ನಮ್ಮ ಸಂಬಳ ಕೆಲವು ಸಂಬಳನೇ ಕೊಡಲ್ಲ. ಇನ್ನು ಕೆಲವರು ತುಂಬಾ ಇವತ್ತು ಒಳ್ಳೆ ಸಂಬಳ ಬಂದೈತೆ ನಮ್ಮ ಪತ್ರಕರ್ತರಿಗೆ ಅಂದರೆ 3,000 ರೂಪಾಯಿ ಬಂದೈತೆ ಆಗ್ತಿತ್ತು. ಇವತ್ತಿನ ಒಂದು ಕಷ್ಟಗಳಿಗೆ ನಾವು ಪೆಟ್ರೋಲ್ ಹಾಕಿಸ್ಕೊಂಡು ನಾವು ಎಲ್ಲ ಸುತ್ತಿ ನಮ್ಮ ಕರೆಂಟ್ ಚಾರ್ಜ್ಗಳಿಗೋಸ್ಕರ ನಮ್ದೇನಿಲ್ಲ. ಕಾರಣ ಏನು ಅಂದರೆ ನಾವು ಇದಕ್ಕೆ ಬದುಕುವಾಗಿ ಇನ್ನೊಂದು ಕೆಲಸಗಳು ಮಾಡ್ಕೊತಾ ಇದ್ದೀವಿ, ಪರ್ಯಾಯವಾಗಿ ಇನ್ನೊಂದು ಕಡೆ ದುಡಿಮೆ ಮಾಡ್ಕೊಂಡು ಇದನ್ನ ನಾವು ಮೇಂಟೈನ್ ಮಾಡ್ಕೊತಾ ಇದ್ದೀವಿ. ಅದರಿಂದ ಪತ್ರಕರ್ತರು ಸಂಕಷ್ಟದಲ್ಲಿ ಇದ್ರೂ ಸಮೇತ ನಾವು ಸಮೇತ ಕಷ್ಟಪಟ್ಟು ಸಮಾಜಕ್ಕೆ ಏನು ಕೊಡ್ಬೋದು, ಸಮಾಜಕ್ಕೆ ನಮ್ಮಿಂದ ಏನು ಸೇವೆ ಆಗುತ್ತೆ ಅದನ್ನು ಮಾಡ್ತಾ ಇದ್ದೀವಿ. ಬಹುತೇಕ ಪತ್ರಕರ್ತರು ಸಮಾಜಕ್ಕೆ ಮುಖ್ಯವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಬರೀ ಪತ್ರಿಕಾ ಕೆಲಸ ಅಂದರೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ನಮ್ಮನ್ನು ನಾವು ಹೆಚ್ಚು ತೊಡಗಿಸ್ಕೊಂಡು ಅದರಲ್ಲೂ ಸಮೇತ ನಾವು ಸೇವೆ ಮಾಡ್ತಾ ಇದ್ದೀವಿ. ಇದೊಂದು ವಿಶಿಷ್ಟ ಸಚಿವಾಲಯ ನಮ್ಮ ಕೊರಟಗೆರೆ ಕಾರ್ಯಕ್ರಮ ಪತ್ರಕರ್ತರ ಸಂಘ ಬಿಟ್ಟರೆ ನಾನು ಎಲ್ಲೂ ನೋಡಲಿಲ್ಲ. ಪತ್ರಕರ್ತರು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ 3 ಕಡೆ ತೊಡಗಿಸ್ಕೊಂಡು ಕೆಲಸ ಮಾಡೋಂಥ ಸಂಘ ನಮ್ಮದು. ಇನ್ನು ಮುಂದೆ ಒಗ್ಗಟ್ಟಾಗಿ ಹೋಗೋಣ ಎಲ್ಲರೂ.